25,550 ದಿವಸ ಮಾತ್ರ ನಾವು ಈ ಪ್ರಪಂಚದಲ್ಲಿ ಜೀವಿಸುವಂತಹದ್ದು. ನಿಮ್ಗೆ ಹೆಂಗೆ ಗೊತ್ತಾಯಿತು ಫಾದರ್? ಮರಣದ ಗಳಿಗೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಿಮಗೆ ಹೆಂಗೆ ಗೊತ್ತಾಯಿತು 25,550 ದಿನ ನಾವು ಬದುಕ್ತೀವಿ ಅಂತ? ಏನಿಲ್ಲಪ್ಪ, ಬೈಬಲಲ್ಲಿ ಹೇಳಿರುವಂಥ ವಾಕ್ಯವನ್ನೇ ನಾನು ತಗೊಂಡು ಕ್ಯಾಲ್ಕುಲೇಷನ್ ಹಾಕಿದೆ. ದಾನಗಳಲ್ಲಿಯೇ ಶ್ರೇಷ್ಠ ದಾನ ಕ್ಷಮಾದಾನ. ದಾನಗಳಲ್ಲಿಯೇ ಶ್ರೇಷ್ಠ ದಾನ ಕ್ಷಮಾದಾನ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಹಳೇ ಕನ್ನಡ ಚಿತ್ರದ ಹಾಡು, ಹೆಣ್ಣು ಕೊಟ್ಟ ಮಾವನಿಗೆ ಡಿಮಾಂಡಪ್ಪೋ ಡಿಮಾಂಡು. ನೀವೆಲ್ಲ ಕೇಳಿರ್ಬೋದು. ಯಾಕಪ್ಪ ಈ ಸಾಲುಗಳನ್ನು ಆ ವ್ಯಕ್ತಿ ಬರೆದ? ಯಾಕಂದರೆ ಹಿಂದೂ ಸಂಪ್ರದಾಯದ ಪ್ರಕಾರ ಕನ್ಯಾದಾನ ಶ್ರೇಷ್ಠವಾದಂಥ ದಾನ. ಹೀಗೆ ಅನೇಕ ದಾನಗಳನ್ನು ನಾವು ಕಾಣ್ತೀವಿ. ಆತ್ಮೀಯರೇ, ನೀವು ವಿಶ್ವಸುಂದರಿ ಐಶ್ವರ್ಯ ರೈಯನ್ನು ಎಲ್ಲಾದರೂ ಭೇಟಿಯಾಗಿ ಕೇಳಿ, ಅಕ್ಕ ದಾನಗಳಲ್ಲಿಯೇ ಶ್ರೇಷ್ಠ ದಾನ ಯಾವ ದಾನ ಅಂತ ಕೇಳಿದರೆ ಆಕೆ ಹೇಳ್ತಾಳೆ ನೇತ್ರದಾನ. ಯಾಕಂದರೆ ಆಕೆ ಅಲ್ಲಿ ವಿಶ್ವಸುಂದರಿಯ ಪಟ್ಟ ಸಿಗುವ ಮೊದಲು ಕೇಳಿದಂಥ ಪ್ರಶ್ನೆಗೆ, ನೀನು ಈ ಲೋಕದಲ್ಲಿ ನಿತ್ಯಕ್ಕೂ ಜೀವಿಸಬೇಕಾದ್ರೆ ಏನು ಮಾಡ್ತೀಯ ಅಂತ ಹೇಳಿದಾಗ, ನನ್ನ ಕಣ್ಣುಗಳನ್ನು ದಾನ ಮಾಡ್ತೀನಿ ಅಂದ್ಲು. ಅಪ್ಪಿ ತಪ್ಪಿ ನೀವು ಎಲ್ಲಾದರೂ ಪಿಕ್ನಿಕ್ಗೆ ಧರ್ಮಸ್ಥಳಕ್ಕೆ ಹೋದಾಗ ವೀರೇಂದ್ರ ಹೆಗಡೆಯವರನ್ನು ಕೇಳಿ, ಅಯ್ಯವರೇ ದಾನಗಳಲ್ಲೇ ಶ್ರೇಷ್ಠ ದಾನ ಯಾವ ದಾನ ಅಂದರೆ ಅವರು ಹೇಳ್ತಾರೆ ಅನ್ನದಾನ. ವಿದ್ಯಾಭ್ಯಾಸವನ್ನು ಮಾಡುವಂಥ ಶಿಕ್ಷಕರನ್ನ ಕೇಳಿದರೆ ಅವರು ಹೇಳ್ತಾರೆ ದಾನಗಳಲ್ಲೇ ಶ್ರೇಷ್ಠ ದಾನ ವಿದ್ಯಾದಾನ. ಭಾರತದ ಗಡಿಯನ್ನು ಕಾಯ್ತಾ ಇರುವಂಥ ನಮ್ಮ ಸೈನಿಕರನ್ನು ನೀವು ಕೇಳಿ, ಅವರು ಹೇಳ್ತಾರೆ ದಾನಗಳಲ್ಲೇ ಶ್ರೇಷ್ಠ ದಾನ ಪ್ರಾಣದಾನ. ಬಳ್ಳಾರಿಯ ಶ್ರೀನಿವಾಸ್ ರಾಯರನ್ನು ನೀವು ಕೇಳಿದರೆ ಅವ್ರು ಹೇಳ್ತಾರೆ ದಾನಗಳಲ್ಲೇ ಶ್ರೇಷ್ಠ ದಾನ ರಕ್ತದಾನ ಅಂತ ಹೇಳಿದ್ರೆ, ಅವರು ಇಷ್ಟರವರೆಗೆ ಸರಿಸುಮಾರು 115 ಬಾರಿ ರಕ್ತದಾನ ಮಾಡಿದಾರಂತೆ. ಅಪ್ಪಿ ತಪ್ಪಿ ಎಲ್ಲಾದರೂ ನೀವು ಯೇಸು ಕ್ರಿಸ್ತರ ಬಳಿಗೆ ಬಂದು ಕೇಳಿದರೆ, ಪ್ರಭುವೇ ದಾನಗಳಲ್ಲಿ ಶ್ರೇಷ್ಠ ದಾನ ಯಾವ ದಾನ ಅಂತ ಕೇಳಿದರೆ, ಅವ್ರು ನಿಮಗೆ ಹೇಳುವಂಥದ್ದು ದಾನಗಳಲ್ಲಿ ಶ್ರೇಷ್ಠ ದಾನ ಕ್ಷಮಾದಾನ. ಆತ್ಮೀಯರೇ, ಕ್ಷಮೆ ಮತ್ತು ದಾನ ಈ ಎರಡರ ಮಧ್ಯೆ ಸ್ವಲ್ಪ ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕಂದರೆ ದಾನ ಅಂದರೆ ನನ್ನ ಹತ್ರ ಇದ್ದದ್ರಲ್ಲಿ ಸ್ವಲ್ಪ ಕೊಡುವಂಥದ್ದು ದಾನ ಅಲ್ಲ. ಯಾಕಂದರೆ ನನ್ನ ಹತ್ರ 1,000 ರೂಪಾಯಿ ಇದೆ, ಅದರಲ್ಲಿ ನಾನು 10 ರೂಪಾಯಿ ಕೊಟ್ಟರೆ ಕೆಲವರು ಯೋಚನೆ ಮಾಡ್ತಾರೆ ನಾನು ದಾನ ಮಾಡಿದೆ ಅಂತ. ಅದು ದೊಡ್ಡದಲ್ಲ. ದಾನ ಅಂದರೆ ನನಗೆ ನೋವಾಗಿ ನಾನೇನು ಕೊಡುವುದಿದೆಯಲ್ಲ ಅದು ದಾನ. ಉದಾಹರಣೆಗೆ, ನಿಮಗೆ ಜೋರು ಹಸಿವಾಗಿದೆ, 2 ಚಪಾತಿ ಇದೆ, ಅದಕ್ಕೆ ಸ್ವಲ್ಪ ಎಗ್ ಬುರ್ಜಿ ಹಾಕಿ ಇನ್ನೇನು ತಿನ್ನಕ್ಕೆ ಕೂರಬೇಕು ಅನ್ನುವಾಗ ಹೊರಗಡೆ ಒಂದು ಶಬ್ದ ಕೇಳುತ್ತೆ, ಅಕ್ಕ ಏನಾದರೂ ತಿನ್ನಕ್ಕೆ ಕೊಡ್ರಿ. ಚಪಾತಿ ಇರುವುದು 2, ನಿಮಗೆ 5 ಚಪಾತಿ ತಿನ್ನುವಷ್ಟು ಹಸಿವಾಗಿದೆ. ಈಗ ಅದರಲ್ಲಿ 1 ಕೊಡುವುದಿದೆಯಲ್ಲ ಅದು ದಾನ. ಯಾಕಂದರೆ ನಿಮಗೆ ನೋವಾಯಿತು. ಅದೇ, ಯಾಕಂದರೆ ಬೇರೆ ವಸ್ತುಗಳನ್ನು ಕೊಡುವಾಗ ಅಷ್ಟು ನೋವಾಗೋದಿಲ್ಲ, ಕ್ಷಮೆಯನ್ನು ಕೊಡುವಾಗ ಇದೆಯಲ್ಲ ಆಗುವಷ್ಟು ನೋವು ಬೇರೆ ನೋವುಗಳು ಅದರ ಮುಂದೆ ಏನೂ ಅಲ್ಲ. ಅದಕ್ಕಾಗಿ ನಾವು ಹೇಳೋದು ಕ್ಷಮಾದಾನ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ಪೇತ್ರನಿಗೆ ಹೇಳಿದ್ರು, ಇವತ್ತು ನಾನು ಎಷ್ಟು ಸಾರಿ ಕ್ಷಮಿಸಬೇಕು? ಯಾಕಂದರೆ ನಂಬರ್ 7 ಪರಿಪೂರ್ಣತೆಯ ಸಂಕೇತ. ಪೇತ್ರ ಹೇಳಿದ್ರಲ್ಲಿ ಏನು ತಪ್ಪಿಲ್ಲ, ಸ್ವಾಮಿ 7 ಬಾರಿ ಕ್ಷಮಿಸಿದರೆ ಸಾಕಾ ಅಂತೇಳಿ. ಅದಕ್ಕೆ ಪ್ರಭು ಹೇಳ್ತಾರೆ 7 ಸಾರಿ ಅಲ್ಲಪ್ಪ, 770 ಬಾರಿ ಕ್ಷಮಿಸು. ನಿನ್ನ ಶತ್ರುವನ್ನು ನಿರಂತರವಾಗಿ ಕ್ಷಮಿಸು. ತುಂಬ ಜನ ಇದನ್ನು ತಪ್ಪು ಅರ್ಥದಿಂದ ಅರ್ಥೈಸಿಕೊಂಡಿದೆ. ಯಾಕಂದರೆ ಮ್ಯಾಥ್ಸಲ್ಲಿ ಭಾಳ 100/100 ಮಾರ್ಕ್ಸ್ ತೆಗೆದಂಥವರೆಲ್ಲ ಹೇಳುವಂಥದ್ದಿದೆ ನನಗೆ, ಎಷ್ಟು ಸಾರಿ ಕ್ಷಮಿಸಬೇಕು ಅಂತ ಹೇಳಿದ್ದಾರೆ ಅಂತೇಳಿ. ಅವರು ಭಾಳ ಬುದ್ಧಿವಂತಿಕೆಯಿಂದ ಕೊಡುವಂಥ ಉತ್ತರ 490 ಬಾರಿ ಕ್ಷಮಿಸಬೇಕು ಅಂತ. ಯಾಕೆಂದರೆ 7 × 70 ಮಾಡಿಬಿಡ್ತಾರೆ, 490 ಬಾರಿ ಕ್ಷಮಿಸಬೇಕು ಅಂತ ಹೇಳಿಬಿಡ್ತಾರೆ. ಅಲ್ಲ, ಹಾಗಾದರೆ 490 ಬಾರಿ ಕ್ಷಮಿಸಿದ ನಂತರ ನಾನು ಏನು ಮಾಡಬೇಕು? ಅವ್ರು ಹೇಳೋದು ಮತ್ತೆ ಕ್ಷಮಿಸಬೇಕು ಅಂತ. ಹಾಗಾದರೆ ಯೇಸು ಕ್ರಿಸ್ತರು 770 ಬಾರಿ ಕ್ಷಮಿಸಬೇಕು ಅಂತ ಹೇಳಿದ ಮೇಲೆ ಹೇಳ್ಬೇಕಿತ್ತ ನಿರಂತರವಾಗಿ ಕ್ಷಮಿಸಿಬಿಡಿ ಅಂತ ಹೇಳಿದರೆ ಆಗ್ತಿತ್ತಲ್ವ? ಇಲ್ಲ, ನಾವು ಅಲ್ಲಿ ತಪ್ಪು ಮಾಡಿದ್ದೇವೆ. ಯೇಸು ಕ್ರಿಸ್ತರು ನಿಮಗೆ 7 × 70 ಹೇಳಲಿಲ್ಲ. ಹೇಳಿದ್ದಾರೆ ಅವರು? ಇಲ್ಲ, ನೀವು ಮಾಡಿದ್ದದು. ಅವ್ರು ಹೇಳಿದ್ದು 770 ಸಾರಿ. ಅಂದರೆ ಒಂದು ಪೇಪರ್ ಇಟ್ಕೊಳ್ಳಿ, 7 7 7 7 7 7 7 7 7 ಒಂದರ ಹಿಂದೆ 7
70 ಬರೀರಿ, ನಂತರ ಸ್ಥಾನ ಹಾಕಿ. ಬಿಡಿ, 10, 100, 1000, ಅದು ಬಿಲಿಯವರೆಗೆ ಹೋಗ್ಬೋದು. ನಂತರ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ ಯಾವ ಸ್ಥಾನ ಹಾಕಬೇಕು ಅಂತೇಳಿ. ಅಷ್ಟರವರೆಗೆ ನೀನಾದರೂ ಇರ್ತೀಯ ಕ್ಷಮಿಸೋಕ್ಕೆ? ಇಲ್ಲ 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 ಇಲ್ಲ, ನಿನಗೆ ಬಿಡೋದಿಲ್ಲ. ನೀನು ಸುತ್ತಮುತ್ತಲಿರುವವರು ಎಲ್ಲರೂ ಸೇರಿ, ಓ ಕರ್ತರೇ, ಮೃತರಿಗೆ ನಿತ್ಯ ವಿಶ್ರಾಂತಿಯ ದಯಪಾಲಿಸಿರಿ ಅಂತ ಹಾಡಿ ಬಿಡ್ತಾರೆ. ಮತ್ತು ಅವನಾದರೂ ನಿನ್ನ ಹತ್ರ ಕ್ಷಮೆ ಕೇಳಕ್ಕೆ ಅವನಾದರೂ ಇರ್ತಾನ? ಇಲ್ಲ, ನಿನಗಿಂತ ಮೊದಲು ಅವನನ್ನು ಕಳಿಸ್ತೀಯ. ಯಾಕೆಂದರೆ ಅವನಿಗೆ ಇನ್ನೊಂದು ಹಾಡಿ ಮುಗಿಸ್ಬಿಡ್ತೀರ. ಅದಕ್ಕಾಗಿ ಪ್ರಭು ಹೇಳಿರುವಂಥದ್ದು, ಕ್ಷಮೆಗೆ ಎಲ್ಲೇ ಇಲ್ಲ. ಕ್ಷಮಿಸುವುದನ್ನು ಮೊಟಕು ಮಾಡಬೇಡಿ. ನೀವು ಎಷ್ಟರವರೆಗೆ ಕ್ಷಮಿಸುವುದನ್ನು ಮೊಟಕು ಮಾಡ್ತೀರಾ, ಅಷ್ಟು ನಿಮ್ಮ ಜೀವನವನ್ನು ಮೊಟಕು ಮಾಡ್ತೀರಾ, ಅಷ್ಟು ನಿಮ್ಮ ಆಯುಷ್ಕಾಲವನ್ನು ಕಡಿಮೆ ಮಾಡ್ತೀರಾ. ಆತ್ಮೀಯರೇ, ಯೋಚನೆ ಮಾಡಿ, ನಾನು ನೀನು ಈ ಪ್ರಪಂಚದಲ್ಲಿ ಜೀವಿಸಿದರೆ ಎಷ್ಟು ದಿನ ಜೀವಿಸ್ತೀವಿ? ಯೋಚನೆ ಮಾಡಿ ಒಂದು ನಿಮಿಷ. ಎಷ್ಟು ಗೊತ್ತಾ? 25,550 ದಿನ ಮಾತ್ರ. 25,550 ದಿವಸ ಮಾತ್ರ ನಾವು ಈ ಪ್ರಪಂಚದಲ್ಲಿ ಜೀವಿಸುವಂಥದ್ದು. ನಿಮ್ಗೆ ಹೆಂಗೆ ಗೊತ್ತಾಯಿತು ಫಾದರ್? ಮರಣದ ಗಳಿಗೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಿಮಗೆ ಹೆಂಗೆ ಗೊತ್ತಾಯಿತು 25,550 ದಿನ ನಾವು ಬದುಕ್ತೀವಿ ಅಂತ? ಏನಿಲ್ಲಪ್ಪ, ಬೈಬಲಲ್ಲಿ ಹೇಳಿರುವಂಥ ವಾಕ್ಯವನ್ನೇ ನಾನು ತಗೊಂಡು ಕ್ಯಾಲ್ಕುಲೇಷನ್ ಹಾಕಿದೆ. ಯಾಕೆಂದರೆ ಬೈಬಲಲ್ಲಿ ಹೇಳಿದ್ದಾರೆ, ಒಬ್ಬ ಮನುಷ್ಯ ಜಾಸ್ತಿ ಜೀವಿಸಿದರೆ 70 ವರ್ಷ. 70 × 365 ಬರುವಂಥದ್ದು 25,550 ದಿನ ಮಾತ್ರ. ಅದನ್ನು ಚೆನ್ನಾಗಿ ಬಾಳಬೇಕು. ಯಾಕಂದರೆ ಏನು ಸಾಧಿಸಕ್ಕಿದೆ ಹೇಳಿ ನನಗೆ? ನಾನು ನೀನು ಈ ಪ್ರಪಂಚದಲ್ಲಿ ಏನು ಸಾಧಿಸಕ್ಕಿದೆ? ಬರುವಾಗಲೂ ಏನು ತಂದಿಲ್ಲ, ಹೋಗುವಾಗಲೂ ಏನು ತಗೊಂಡು ಹೋಗಂಗಿಲ್ಲ. ಒಬ್ಬ ಹಾಡುಗಾರ ಹೇಳ್ತಾನೆ, ಏನು ತಂದಿಲ್ಲ ಹುಟ್ಟುವಾಗಲೇ, ಹೊಯ್ಯಕ್ಕೇನಿಲ್ಲ ಸಾಯುವಾಗಲೇ. ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ಆ ಮನೆ ಪಡಿಬೇಕಾದ್ರೆ ನನಗೆ ರಿಟರ್ನ್ ಟಿಕೆಟ್ ಬೇಕಪ್ಪ. ಯಾಕಂದರೆ ನಾವು ಕ್ರೈಸ್ತರು ಅಂತ, ಯೇಸು ಕ್ರಿಸ್ತರ ಹಿಂಬಾಲಕರು, ನಾನು ಯೇಸು ಕ್ರಿಸ್ತರನ್ನು ನಂಬಿದರೆ ಸ್ವರ್ಗ ಸಿಗತ್ತೆ ಅಂತ ಯಾರು ಯೋಚನೆ ಮಾಡಿದರೆ ಅದು ಶುದ್ಧ ಸುಳ್ಳು. ನೀನು ಯೇಸು ಕ್ರಿಸ್ತರು ಮಾಡಿದರೆ ಮಾತ್ರ ಸ್ವರ್ಗ ನಿನಗೆ ಸಿಗತ್ತೆ. ಯಾಕಂದರೆ ಅವರು ಶತ್ರುಗಳನ್ನು ಕ್ಷಮಿಸಿದರು, ನನಗೂ ನಿನಗೂ ಶತ್ರುಗಳನ್ನು ಕ್ಷಮಿಸುವುದಕ್ಕೆ ಕರೆ ಕೊಟ್ಟಿದ್ದಾರೆ. ತಂದೆಯೇ, ಅವರೇನು ಮಾಡುತ್ತಿರುವರು ಅವರ ಅರಿಯರು, ಅವರನ್ನು ಕ್ಷಮಿಸು ಅಂತೇಳಿದರೆ ಟೀಚರ್ ಅಂತೆ ಸ್ಟೂಡೆಂಟ್ ಇರಬೇಕಲ್ವ, ತಾಯಿಯಂತೆ ಮಗಳಿರ್ಬೇಕಲ್ವ, ನೂಲಿನಂತೆ ಸೀರೆ ಇರಬೇಕಲ್ವ? ಇಲ್ಲ ಅಂದರೆ ನೀವೇನು ಹೇಳ್ತೀರಿ? ಅಯ್ಯೋ ಯಾಕೋ ಏನೋ ನನ್ನ ಮಗಳಿಗೆ ನನ್ನ ಗುಣನೇ ಬಂದಿಲ್ಲ ಅಂದರೆ ನಾನು ಯೇಸು ಕ್ರಿಸ್ತರನ್ನು ಹಿಂಬಾಲಿಸ್ತೀನಿ ಅಂತ ಹೇಳಿದರೆ, ಯೇಸು ಕ್ರಿಸ್ತರಲ್ಲಿದ್ದಂಥ ಒಂದು ಗುಣವಾದರೂ ನನ್ನ ಜೀವನದಲ್ಲಿ ಪ್ರಕಟ ಆಗದಿದ್ದರೆ, ಸುಮ್ಮನೆ ಡಂಬಾಚಾರಕ್ಕಾಗಿ ಕಾಟಾಚಾರಕ್ಕಾಗಿ ಯೇಸು ಕ್ರಿಸ್ತರನ್ನು ಹಿಂಬಾಲಿಸಿದರೆ ಏನು ಪ್ರಯೋಜನ? ಅದಕ್ಕಾಗಿ ಕ್ಷಮೆಯ ತತ್ವ. ಯಾಕಂದರೆ ಪ್ರಭು ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ನೀಡಿರುವಂಥ ಉದಾರವಾದಂಥ ತತ್ವಗಳಲ್ಲಿ ಕ್ಷಮೆಯ ತತ್ವ ಒಂದು ಶ್ರೇಷ್ಠವಾದಂಥ ತತ್ವ. ಯಾಕಂದರೆ ಆತ್ಮೀಯರೇ, ಒಬ್ಬ ಬರಹಗಾರ ಹೇಳ್ತಾನೆ, ಯೇಸು ಕ್ರಿಸ್ತರು ಈ ಪ್ರಪಂಚಕ್ಕೆ ಕೊಟ್ಟಿರುವಂಥ ಕ್ಷಮೆಯ ತತ್ವವನ್ನು ಎಲ್ಲ ವ್ಯಕ್ತಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೀವಿಸಿದರೆ, ವೈದ್ಯರುಗಳು ಎಲ್ಲರೂ ಕೂಡ ಲಾಕ್ ಹಾಕಿ ಮನೆಗೆ ಹೋಗಬೇಕಂತೆ. ಯಾಕಂದರೆ ವಿಜ್ಞಾನನೇ ಹೇಳುತ್ತೆ, ನೀನು ದ್ವೇಷವನ್ನು ನಿನ್ನ ಹೃದಯದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ 38 ಕಾಯಿಲೆಗಳನ್ನು ಫ್ರೀಯಾಗಿ ಪಡ್ಕೊಳ್ತೀಯ ಅಂತ. ಆದರೆ ನಮಗೆ ಕ್ಷಮಿಸೋಕ್ಕೆ ಬೇಡ, ಟ್ಯಾಬ್ಲೆಟ್ ಬೇಕಾದರೆ 10 ರೂಪಾಯಿದ್ದಾಗಲಿ 20 ರೂಪಾಯಿದ್ದಾಗಲಿ ತಿಂತೀವಿ, ಅದು ಯಾವುದಕ್ಕೂ ಉಪಯೋಗ ಆಗಲ್ಲ. ಯಾಕಂತೇಳಿದ್ರೆ ಯೋಚನೆ ಮಾಡಿ, ನೀವು ದ್ವೇಷ ಹಿಡ್ಕೊಂಡು ಕೋಪ ಹಿಡ್ಕೊಂಡು ಬಂದಿರುವಂಥ ರೋಗ ಇದೆಯಲ್ಲ, ಯಾವ ವೈದ್ಯರಿಗೂ ಸಿಗಲ್ಲ, ಯಾವ ಯೂರಿನ್ ಟೆಸ್ಟಿಗೂ ಸಿಗಲ್ಲ, ಬ್ಲಡ್ ಟೆಸ್ಟಿಗೂ ಸಿಗಲ್ಲ. ನೀವು ಡಾಕ್ಟ್ರ್ ಹತ್ರ ಹೋಗಿ ಕೇಳಿ ನನಗೇನೇನೋ ಆಗ್ತಾ ಇದೆ ಅಂತ. ಅವರು ರಕ್ತ ಪರೀಕ್ಷೆ ಮಾಡ್ತಾರೆ, ಬೋನ್ ಪರೀಕ್ಷೆ ಮಾಡ್ತಾರೆ, ನರ ಪರೀಕ್ಷೆ ಮಾಡ್ತಾರೆ ಮತ್ತು ರಿಪೋರ್ಟ್ ಕೊಡ್ತಾರೆ, ಯು ಆರ್ ನಾರ್ಮಲ್. ಆದರೆ ನಿನ್ನ ಒಳಗಡೆ ಅಬ್ನಾರ್ಮಲ್ ಇರುವಂಥದ್ದು ನಿನಗೆ ಗೊತ್ತದು. ಯಾಕೆ? ಬೇರೆಯವರ ಮೇಲೆ ನೀನು ದ್ವೇಷ ಇಟ್ಟುಕೊಂಡಿರುವ ಕಾರಣ ಅದು ನಿನ್ನನ್ನು ಬಿಡೋದಿಲ್ಲ. ಅದಕ್ಕಾಗಿ ಪ್ರಭು ಯೇಸು ಕ್ರಿಸ್ತರು ನಿನಗೆ ಹೇಳಿರುವಂತಹದ್ದು, ಕ್ಷಮಿಸು, ಕ್ಷಮಿಸು, ಕ್ಷಮಿಸಿದರೆ ನಿನಗೆ ಕ್ಷೇಮ. ಇಲ್ಲದಿದ್ದರೆ ಏನಾಗುತ್ತೆ ಗೊತ್ತಾ? ಈ ಮಾವಿನ ಮರದಲ್ಲಿ ಎಕ್ಸ್ಟ್ರಾ ಗಿಡ ಒಂದು ಬೆಳೆಯುತ್ತೆ, ಅದು ಭಾಳ ಉಲ್ಸಾಗಿ ಬೆಳೆಯುತ್ತೆ. ಪರಾವಲಂಬಿ ಸಸ್ಯ ಅಂತ ಏನು ನೀವು ಹೇಳ್ತೀರೋ, ಅದು ಮಾವಿನ ಮರದೊಳಗಡೆ ನುಗ್ಗಿ ಅದು ಮಾವಿನ ಮರದ ಸತ್ವವನ್ನು ತೆಗೆದುಕೊಳ್ಳುತ್ತೆ. ಆದ್ದರಿಂದ ಆತ್ಮೀಯರೇ, ಆದ್ದರಿಂದ ಆ ಒಂದು ಹುಳ ನಮ್ಮ ಒಳಗಡೆ ಹೋದಾಗ
ತುಂಬ ಜನ ಹೇಳುವಂಥದ್ದು, ಸತ್ರು ಕ್ಷಮಿಸಲ್ಲ. ಸತ್ ಮೇಲೆ ಹೋದೆವು ನಾವು, ಕ್ಷಮಿಸಕ್ಕಾಗಲ್ಲ. ಸತ್ರು ಅವನ ಮನೆಗೆ ಹೋಗಲ್ಲ. ಹೆಂಗೆ ಹೋಗೋಕ್ಕಾಗತ್ತೆ? ನೀನು ಸತ್ರೆ ನೀನನ್ನು ಹೊತ್ಕೊಂಡೇ ಹೋಗಬೇಕು. ಆದ್ದರಿಂದ ಕ್ಷಮಿಸುವಂಥದ್ದು ಶ್ರೇಷ್ಠ ಗುಣ. ನಾವು ಇತರರಿಗೆ ಕ್ಷಮೆ ಕೊಟ್ಟಾಗ ನಾವು ಕ್ಷಮೆಯನ್ನು ಪಡೆಯುವುದಕ್ಕೆ ಅರ್ಹತೆಯನ್ನು ಪಡೆಯುತ್ತೇವೆ. ಆದ್ದರಿಂದ ದಾನಗಳಲ್ಲಿಯೇ ಶ್ರೇಷ್ಠ ದಾನ ಕ್ಷಮಾದಾನ. ಆ ದಾನವನ್ನು ನಾವು ನೀಡುವುದಕ್ಕೆ ಮುಂದೆ ಬರಬೇಕಾಗತ್ತೆ. ಆದ್ದರಿಂದ ಆತ್ಮೀಯರೇ, ಕ್ಷಮೆಯ ಅಭಾವದಿಂದ ತುಂಬ ಜನ ತಮ್ಮ ಜೀವನವನ್ನು ಕಳ್ಕೊಂಡಿದ್ದಾರೆ. ಇವತ್ತು ಈ ಪ್ರಪಂಚದಲ್ಲಿ ದ್ವೇಷ ಇದೆ. ಒಬ್ಬರನ್ನೊಬ್ಬರನ್ನು ನೋಡಿದರೆ ನಮಗೆ ಆಗೋದಿಲ್ಲ ಅಂತೇಳಿದರೆ ಕ್ಷಮಿಸುವ ಮನೋಭಾವ ನಮ್ಮಲ್ಲಿ ಕಡಿಮೆಯಾಗಿದೆ. ಎಷ್ಟು ಬೀಗ್ತೀವಲ್ವ ನಾವು, ನಾಗರಿಕತೆಯ ಉತ್ತುಂಗ ಶಿಖರಕ್ಕೇರಿದ್ದೇವೆ. ಅದು ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲವನ್ನು ಕಂಡುಹುಡುಕಿದ್ದೀವಿ. ಮನುಷ್ಯ ಆಕಾಶದಲ್ಲಿ ಹಾರ್ತಾನೆ, ನೀರಿನ ಒಳಗಡೆ ಈಜ್ತಾನೆ. ಆದರೆ ಮನುಷ್ಯನಾಗಿ ಬಾಳುವುದಕ್ಕೆ ಇವತ್ತು ಆಗ್ತಾ ಇಲ್ಲ. ಯಾಕಂದರೆ ಸ್ವಾರ್ಥ, ಹಗೆತನ, ಮತ್ಸರ, ಕ್ರೋಧ. ಆತ್ಮೀಯರೇ, ಏನು ಪ್ರಯೋಜನ ಹೇಳಿ? ನಾನು ಕುಡಿಯುವುದು ಒಂದೇ ನೀರು, ನೀವು ಕುಡಿಯುವುದು ಅದೇ ನೀರು. ನನ್ನ ರಕ್ತನೂ ಕೆಂಪು, ನಿಮ್ಮ ರಕ್ತನೂ ಕೆಂಪು. ನಾನು ಭುಜಿಸುವಂಥದ್ದು ಅದೇ ಅಕ್ಕಿ, ನೀವು ಭುಜಿಸುವಂಥದ್ದು ಅದೇ ಅಕ್ಕಿ. ಸ್ವಲ್ಪ ಶ್ರೀಮಂತ ಇದ್ದರೆ ಜಾಸ್ತಿ ಬೆಲೆದು ಭುಜಿಸ್ಬೋದು, ಸ್ವಲ್ಪ ಬಡವನಿದ್ರೆ ಸೊಸೈಟಿದು 30 ರೂಪಾಯಿದು kg ತಿಂಗಳಿಗೆ ಸಿಗುತ್ತಲ್ಲ ಅದು. ಬಿಟ್ಟರೆ ತಿನ್ನುವುದು ಒಂದೇ ಆಹಾರ, ಸೇವಿಸುವ ಗಾಳಿ ಒಂದೇ. ಯಾವ ಧರ್ಮ ಅನುಸರಿಸಿದ್ರೇನು? ಮನುಷ್ಯನಾಗಿ ಬಾಳಬೇಕು, ಕ್ಷಮಿಸಬೇಕು. ಕ್ಷಮಿಸಿದಾಗ ಮಾತ್ರ ನಾವು ಮನುಷ್ಯರು, ಇಲ್ಲದಿದ್ದರೆ ಮೃಗಗಳು. ಆತ್ಮೀಯರೇ ನೋಡಿ, ಹುಲಿಯನ್ನು ಕೊಂದದ್ದಿದೇನ? ಜಗಳ ಮಾಡ್ಬೋದು, ಕೊಂದಿದ್ದಿಲ್ಲ. ನಾಯಿಯನ್ನು ಕಂಡ್ರೆ ಸ್ವಲ್ಪ ಬೊಗಳಿ ಹೋಗ್ಬೋದು. ಆದರೆ ನೋಡಿ, ಮನುಷ್ಯ ಒಮ್ಮೆ ದ್ವೇಷಿಸಲು ಆರಂಭ ಮಾಡಿದ ಅಂತೇಳಿದ್ರೆ ಯಾರಾದರೂ ಒಬ್ಬರು ಕೊನೆ ಆಗಬೇಕು, ಅಲ್ಲಿ ಅಂತ್ಯ ಆಗುವಂಥದ್ದು ಬೇಡ. ನಾವು ಬದುಕೋಣ, ಬೇರೆಯವರನ್ನು ಬದುಕುವುದಕ್ಕೆ ಬಿಡೋಣ. ಕ್ಷಮೆಯ ತತ್ವವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಕ್ಷಮಿಸಿದಾಗ ಕ್ಷೇಮ, ಇಲ್ಲದಿದ್ದರೆ ಆತ್ಮೀಯರೇ ಇದೊಂದು ಸಾಂಕ್ರಾಮಿಕ ರೋಗವಾಗಿ ಹರಡುತ್ತೆ. ನಾನೇನು ವಿಸ್ತರಿಸಿ ಹೇಳಬೇಕಾಗಿಲ್ಲ. ನಿಮ್ಮ ಮನೆ ಪರಿಸ್ಥಿತಿಯನ್ನು ನೋಡಿ. ಸಂಜೆ ಗಂಡ ಬರ್ತಾನೆ ಸ್ವಲ್ಪ ಮುಖ ಊದಿಸ್ಕೊಂಡು, ಕಾಪಿಗೆ ಸಕ್ಕರೆ ಕಡಿಮೆ ಆಗಿದೆ ಅಂತ ಹೆಂಡತಿಯನ್ನು ಬೈತಾನೆ. ಏನೇ ನಿನಗೆ ಸಕ್ಕರೆ ಹಾಕಕ್ಕೆ ಏನು ದಾಡಿ ಬಂದಿದ? ಅಡುಗೆ ಮನೆಯಲ್ಲಿ ಒಂದು ಶಬ್ದ ಕೇಳುತ್ತೆ, ಡಾಬ್ ಅಂತ. ಯಾಕಂದರೆ ಗಂಡನಿಗೆ ಒಡೆಯಂಗಿಲ್ಲ, ಪತಿ ದೇವರು. ಆ ಕೋಪವನ್ನು ಪಾತ್ರೆ ಮೇಲೆ ತೋರಿಸ್ತಾರೆ. ತುಂಬ ಜನರ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆಗಳೆಲ್ಲ ಒಳಗಡೆ ಹೋಗಿದ್ದಾವೆ ಕೋಪದಿಂದ. ಅಷ್ಟಾಗುವಾಗ ಮಗಳು ಬರ್ತಾಳೆ, ಅಮ್ಮ ಅಂತ. ಗಂಡನ ಮೇಲಿನ ಕೋಪ ಮಗಳಿಗೆ ಒಂದು ಡಿಬ್ ಅಂತ ಬೀಳುತ್ತೆ. ತಿರುಗಿ ಅಮ್ಮನಿಗೆ ಹೊಡೆಯೋಕ್ಕಾಗಲ್ಲ. ಅಮ್ಮನ ಕೋಪ ಮಗಳಿಗೆ ಟ್ರಾನ್ಸ್ಫರ್ ಆಯಿತು. ಮಗಳು ಹೊರಗಡೆ ಹೋಗುವಾಗ ಅವಳ ತಂಗಿ ನಾಕಾಣೆಯಲ್ಲಿ ನಿಂತಿರುತ್ತೆ, ಅದಕ್ಕೆ ಒಂದು ಒದೆ. ಯಾಕಂದರೆ ಅಮ್ಮನ ಕೋಪ ಅಲ್ಲಿ ಟ್ರಾನ್ಸ್ಫರ್ ಆಯಿತು. ಈ ಸಣ್ಣವು ಏನು ಮಾಡ್ತವೆ? ಮನೆಯಲ್ಲಿರುವಂಥ ಬೆಕ್ಕೋ ಇಲಿಗೋ ಬೆಕ್ಕೋ ನಾಯಿಗೋ ಒಂದು ಒದೆ ಕೊಡ್ತವೆ, ಅವು ತಿರುಗಿಸಿ ಇವರಿಗೆ ಕಚ್ತವೆ. ನೋಡಿ, ಒಬ್ಬನ ಕೋಪ ಹೆಂಗೆ ಟ್ರಾನ್ಸ್ಫರ್ ಆಗಿ ಹೋಯಿತು. ಅದೇ ಕುಟುಂಬದಲ್ಲಿ, ಒಂದು ಧರ್ಮ ಕೇಂದ್ರದಲ್ಲಿ, ಒಂದು ಸಮಾಜದಲ್ಲಿ ಈ ಕೋಪ ಎಷ್ಟು ಪ್ರಭಾವವನ್ನು ಬೀರುತ್ತೆ. ಅದಕ್ಕಾಗಿ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ನಮಗೆ ನೀಡಿರುವಂಥ ಒಂದು ಹೊಸ ಆದೇಶ, ಕ್ಷಮಿಸಿ. ಎಷ್ಟು ಸಾರಿ? 7 ಸಾರಿ ಅಲ್ಲ, 70 ಬಾರಿ ಕ್ಷಮಿಸಿ. 70 ಬಾರಿ ಕ್ಷಮಿಸಿ. ಯಾಕಂದರೆ ಕ್ಷಮಿಸಿ ನಾವು ಯಾರು ಪರ್ಫೆಕ್ಟ್ ಆಗಲ್ಲ. ಬದಲಿಗೆ ಕ್ಷಮಿಸಿದಾಗ ಪ್ರಭು ಯೇಸುವನ್ನು ನಾವು ಈ ಲೋಕದಲ್ಲಿ ಪ್ರತಿನಿಧಿಸ್ತೀವಿ. ಯಾರೂ ಪರ್ಫೆಕ್ಟ್ ಅಲ್ಲ, ಎಲ್ಲರೂ LKG ಮಕ್ಕಳೇ. ಎಲ್ಲರೂ LKG ಮಕ್ಕಳೇ. ನಾವು ಎಷ್ಟು ಪರ್ಫೆಕ್ಟ್ ಆಗ್ತೀವಿ ಅಂತ ಹೇಳಿದರೂ ಕೂಡ LKG ಮಕ್ಕಳೇ. ನೋಡಿ, LKG ಮಕ್ಕಳ ಹತ್ರ ಒಂದು ವೈಟ್ ಪೇಪರ್ ಕೊಡಿ, ಅವ್ರು ಏನು ಹೇಳ್ತಾರೆ? ಚಿತ್ರ ಬಿಡಿಸ್ತೀನಿ ಅಂತಾರೆ. ಪೇಪರ್ ಪೆನ್ಸಿಲು ಗೆರೆಗೆ ಚಿತ್ತು ಮಾಡ್ತವೆ. ಯಾಕೆಂದರೆ ಅದರಲ್ಲಿ ನೀವು ದುರ್ಬಿಣಿಟ್ಟು ಹುಡುಕಿದ್ರೂ ಕೂಡ ಚಿತ್ರ ಇರೋದಿಲ್ಲ, ಕಲೆ ಮಾತ್ರ ಇರೋದು. ಅದೇ ರೀತಿಯಲ್ಲಿ ನಮ್ಮ ಜೀವನ. ಪ್ರತಿ ಸಾರಿ ಪಾಪ ನಿವೇದನೆಗೆ ಹೋಗ್ತೀವಿ, ಪಾಪ ಕ್ಷಮೆ ಕೇಳ್ತೀವಿ, ನಂತರ ಚಿತ್ತು ಮಾಡ್ತೀವಿ. ಆದರೆ ದೇವರಿಗೆ ನಮ್ಮ ಮೇಲೆ ಕನಿಕರ ಇದೆ, ದೇವರಿಗೆ ನಮ್ಮ ಮೇಲೆ ದಯೆ ಇದೆ. ನೋಡಿ ಆತ್ಮೀಯರೇ, ನಿಮ್ಮ ನೆರೆಹೊರೆಯವರ ತಪ್ಪನ್ನು ನೀವು ಲೆಕ್ಕ ಇಟ್ಟಂತೆ ದೇವರು ಲೆಕ್ಕ ಇಟ್ಟಿದ್ದಿದ್ರೆ ನಾವು ಬದುಕ್ತಿದ್ದುವ? ಇಲ್ಲ. ದೇವರು ನಮ್ಮ ಪಾಪಗಳನ್ನು ಎಂದಿಗೂ ಲೆಕ್ಕ ಇಟ್ಟಿಲ್ಲ. ಅವರು ನಿರಂತರವಾಗಿ ನಮಗೆ ಕ್ಷಮಿಸಿದ್ದಾರೆ ಅಂತೇಳಿದ್ರೆ, ದೇವ ನನ್ನ ತಪ್ಪುಗಳನ್ನು ನೀನು ಕ್ಷಮಿಸು ಅಂತ ನಾವು ಕೇಳುವಾಗ ನಾವು ಕೂಡ ಬೇರೆಯವರ ತಪ್ಪನ್ನು ಕ್ಷಮಿಸುವುದಕ್ಕೆ ಪ್ರಯತ್ನ ಪಡಬೇಕು.
ಇಲ್ಲದಿದ್ದರೆ ದೇವರ ಕ್ಷಮೆ ನಮಗೆ ಖಂಡಿತವಾಗಿಯೂ ಸಿಗೋದಿಲ್ಲ. ದೇವರ ಕ್ಷಮೆ ಖಂಡಿತವಾಗಿಯೂ ಸಿಗೋದಿಲ್ಲ. ಅದಕ್ಕೆ ಒಬ್ಬ ಸನ್ಯಾಸಿ ಒಮ್ಮೆ ಸ್ನಾನ ಮಾಡ್ತಾ ಇರುವಾಗ ಒಂದು ಚೇಳು ನೀರಲ್ಲಿ ಮುಳುಗ್ತಾ ಇತ್ತಂತೆ. ಆತ ಕನಿಕರಗೊಂಡು, ಸನ್ಯಾಸಿ ಅಲ್ವಾ, ಪಾಪ ಒಂದು ಮೃಗ ಸಾಯ್ತಾ ಇದೆ ಅಂತ ಮೆಲ್ಲ ಹೋಗಿ ಚೇಳನ ನೀರಿನಿಂದ ಮೇಲಕ್ಕೆ ಎತ್ತಿದ. ಮೇಲಕ್ಕೆ ಬಂದ ಕೂಡಲೇ ಅದರ ಕೊಂಡಿಯಿಂದ ಕಚ್ಚಿಬಿಡ್ತು. ಸನ್ಯಾಸಿ ಮತ್ತೆ ಕೆಳಗಡೆ ಹಾಕಿದ. ಮತ್ತೆ ಮುಳುಗ್ತಾ ಇರುವಂಥ ಚೇಳನ್ನು ಕಂಡು ಮತ್ತೆ ಕನಿಕರಗೊಂಡು 2ನೇ ಸಾರಿ ಎತ್ತಿದ. 2ನೇ ಸಾರಿ ಕುಡುಕಿತು. ಆ ಕೆರೆಯ ದಡದಲ್ಲಿ ನಿಂತವ ಒಬ್ಬ ಹೇಳಿದ, ಈ ಸನ್ಯಾಸಿಗೆ ಹುಚ್ಚಿಡ್ದಿದೆ ಅಂತ ಜೋರಾಗಿ ಬೊಬ್ಬಿಟ್ಟೆ. ಬಿಟ್ಟುಬಿಡೋ, ಆ ಚೇಳನ್ನು ಬಿಟ್ಟುಬಿಡೋ, ನೀನು ಎಷ್ಟು ಸಾರಿ ಎತ್ತುತ್ತೀಯಾ ಅದು ಕುಟ್ತಾ ಇರುತ್ತೆ. ಅದಕ್ಕೆ ಸನ್ಯಾಸಿ ಹೇಳಿದಂತೆ, ಕಚ್ಚುವುದು ಅದರ ಧರ್ಮ, ರಕ್ಷಿಸುವುದು ನನ್ನ ಕರ್ಮ. ಆದ್ದರಿಂದ ನಿನ್ನ ಸಹೋದರ, ನಿನ್ನ ಸಹೋದರಿ, ನಿನ್ನ ನೆರೆಯವರು ನಿನಗೆ ಕುಟ್ತಾ ಇರ್ಬೋದು, ಕಚ್ತಾ ಇರ್ಬೋದು, ಆದರೆ ನೀನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದಂಥ ಮಗಳು ನೀನು, ಕ್ಷಮಿಸು. ಆವಾಗ ಯೇಸು ನಿನ್ನ ಹೃದಯದಲ್ಲಿ ಬಂದು ನೆಲೆಗೊಳಿಸ್ತಾರೆ. ಆತ್ಮೀಯ ಸಹೋದರ ಸಹೋದರಿ, 1 ಸಲವಲ್ಲ, 2 ಸಲವಲ್ಲ, 7 ಸಲವಲ್ಲ, 70 ಬಾರಿ ಕ್ಷಮಿಸಿ ದೇವರ ಕ್ಷಮೆಗೆ ಪಾತ್ರರಾಗುವುದಕ್ಕೆ ಪ್ರಯತ್ನಿಸು. ಕರಗಳನ್ನು ಜೋಡಿಸಿಕೊಳ್ಳೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಕ್ಷಮಿಸುವುದಕ್ಕೆ ನನಗೆ ಅಸಾಧ್ಯ ಆಗಿದೆ ಅಂದರೆ ಆ ವ್ಯಕ್ತಿಗಳನ್ನು ಪ್ರಭುವಿನ ಮುಂದೆ ಈ ಸಂದರ್ಭದಲ್ಲಿ ಸಮರ್ಪಣೆ ಮಾಡುತ್ತಾ ಪ್ರಾರ್ಥಿಸೋಣ. ಪ್ರಭುವೇ, ಕ್ಷಮಾದಾನದ ಬಗ್ಗೆ ಈ ವಚನ ಮಾಲಿಕೆಯಲ್ಲಿ ಈ ಮಕ್ಕಳಿಗೆ ಬೋಧಿಸಿದ್ದೇನೆ. ನಿನ್ನ ಪವಿತ್ರಾತ್ಮರನ್ನು ಈ ವಚನದ ಮೂಲಕ ಈ ಮಾಲಿಕೆಯನ್ನು ಆಲಿಸಿದಂಥ ಪ್ರತಿಯೊಬ್ಬರಲ್ಲೂ ಕಳುಹಿಸಿಕೊಡಿ. ಯಾರಿಗೆ ಇಂದು ಕ್ಷಮಿಸುವುದಕ್ಕೆ ಕಷ್ಟ ಸಾಧ್ಯವಾಗಿದೆ, ಯಾರ ಹೃದಯದಲ್ಲಿ ದ್ವೇಷ ಮನೆ ಮಾಡಿಕೊಂಡಿದೆ, ಪ್ರಭುವೇ ನೀವೇ ನಿಮ್ಮ ಆತ್ಮರನ್ನು ಕಳುಹಿಸಿ ಅವರ ಹೃದಯಗಳನ್ನು ತಿಳಿಗೊಳಿಸಿರಿ. ಅವರು ಕ್ಷಮಿಸಲು ಅರ್ಹರಾಗುವಂತೆ ನಿಮ್ಮ ಕ್ಷಮಾದಾನದ ಶಕ್ತಿಯನ್ನು ಆ ಮಕ್ಕಳಿಗೆ ದಯಪಾಲಿಸಿ, ನಿಮ್ಮ ಕರುಣೆ, ನಿಮ್ಮ ಶಾಂತಿಯಲ್ಲಿ ಈ ಮಕ್ಕಳು ಬೆಳೆಯಲಿ ಮತ್ತು ಕ್ಷಮೆ ನಮ್ಮ ತತ್ವವಾಗಲಿ. ಕ್ಷಮಿಸುವುದರ ಮೂಲಕ ನಾವು ಕ್ಷೇಮವನ್ನು ಪಡೆಯುವಂತೆ ನಮ್ಮೆಲ್ಲರನ್ನ ಹರಸಿ ಆಶೀರ್ವದಿಸಿರಿ.